ಕರಾವಳಿಯಾದ್ಯಂತ ಮುಸ್ಲಿಮರು ಇಂದು ಬಕ್ರೀದ್ ಹಬ್ಬವನ್ನು ಸಂಭ್ರಮ ಸಡಗರದಿಂದ ಆಚರಿಸ್ತಾ ಇದ್ದಾರೆ. ನಗರದ ಬಾವುಟಗುಡ್ಡೆಯ ಈದ್ಗಾ ಮಸೀದಿಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಖಾಜಿ ಅವರ ನೇತೃತ್ವದಲ್ಲಿ ಈದ್ ನಮಾಜ್ ಮತ್ತು ಕುತಾ ಪ್ರವಚನ ನಡೆಯಿತು. ಈದ್ ಉಲ್ ಅಜಾ ಅಥವಾ ಬಕ್ರೀದ್ ಹಬ್ಬವು ಪ್ರವಾದಿ ಇಬ್ರಾಹಿಂ ಅವರ ತ್ಯಾಗ ಬಲಿದಾನದ ಸಂಕೇತವಾಗಿದೆ. ಹಬ್ಬವು ದೇವನ ಅನುಸರಣೆ ಮೂಲಕ ಸಮಾನತೆಯ ಸಂದೇಶವನ್ನು ನೀಡುತ್ತದೆ. ನಾಡಿನಲ್ಲಿ ಶಾಂತಿ ಸಾಮರಸ್ಯ ಸ್ಥಾಪನೆಗಾಗಿ ಯಾವುದೇ ತ್ಯಾಗಕ್ಕೆ ಸಿದ್ಧರಾಗಿರಬೇಕು. ಸಹನೆಯೇ ನಮ್ಮ ಮೂಲ ಆಶಯವಾಗಬೇಕು ಎಂದು ಖಾಜಿ ಅವರು ಕರೆ ನೀಡಿದರು. ಸ್ಪೀಕರ್ ಯುಟಿ ಖಾದರ್ ಅವರು ಮಾಧ್ಯಮಗಳ ಜೊತೆ ಮಾತನಾಡಿ ನಾಡಿನ ಸರ್ವ ಜನರಿಗೆ ಕೂಡ ಈದ್ ಶುಭಾಶಯ ಸಲ್ಲಿಸಿದರು. ಪ್ರಾಮಾಣಿಕತೆ, ತ್ಯಾಗ, ಬಲಿದಾನ ಈದ್ ಹಬ್ಬದ ಸಂದೇಶವಾಗಿದ್ದು ಇದನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದು ಅವರು ಕರೆ ನೀಡಿದರು. ಎಲ್ಲ ಧರ್ಮದ ಹಬ್ಬದ ಸಂದೇಶ ಕೂಡ ಸರ್ವಧರ್ಮದ ಪ್ರೀತಿಯಾಗಿದೆ. ನಮ್ಮ ಸಂಸ್ಕೃತಿಯನ್ನ ಹಂಚಿಕೊಂಡು ವಿಶ್ವಾಸಭರಿತವಾದ ಸಮಾಜವನ್ನ ಕಟ್ಟೋಣ ಎಂದರು. ಎಂಎಲ್ಸಿ ಐವನ್ ಡಿಸೋಜಾ, ಕೆ ಅಶ್ರಫ್, ಎನಪೋಯ ಅಬ್ದುಲ್ಲಾ ಕುಂಜಿ ಮೊದಲಾದವರಿದ್ದರು. ಮಂಗಳೂರು ನಗರದ ಸೇರಿದಂತೆ ಕರಾವಳಿಯ ಬಹುತೇಕ ಎಲ್ಲಾ ಮಸೀದಿಗಳಲ್ಲೂ ಪ್ರಾರ್ಥನೆ ಪ್ರವಚನ ನಡೆಯಿತು. ಈದ್ ಸಂದೇಶ ನೀಡಲಾಯಿತು. ನಮಾಜಿನ ಬಳಿಕ ಎಲ್ಲರೂ ಹಸ್ತಲಾಘವ, ಆಲಿಂಗನದ ಮೂಲಕ ಹಬ್ಬದ ಶುಭಾಶಯ ವಿನಿಮಯ ಮಾಡಿಕೊಂಡರು. ಮನೆಗಳಲ್ಲೂ ಹಬ್ಬವನ್ನ ಸಂಭ್ರಮದಿಂದ ಆಚರಿಸಲಾಯಿತು. Allahu Akbar. Allahu Akbar. Alhamdulillah Allahu Akbar. Allahu Akbar. Allahu Akbar. Assalamu alaikum wa rahmatullah. Assalamu alaikum wa rahmatullah. Allahumma a'izz al-islam wal muslimin wa 'adil ash-shirk wal mushrik wa اقطع دابر أعداء الغيظ ولا تجعلنا. ಈದ್ಗಾ ಮಸೀದಿಯ ಚಾರ್ಮನ್ರಾದ ವೈ ಅಬ್ದುಲ್ಲಾ ಕುಂಜಿ ಹಾಜಿ ಅವರು Assalamu alaikum. ನಮ್ಮ ಅವರಿಗೆ ವಂದಿಸ್ತೇನೆ. ಅದೇ ರೀತಿ ಬಹಳ ಪ್ರಾಮುಖ್ಯವಾದ ನಾಡಿನ ಸರ್ವ ಜನರಿಗೂ ಕೂಡ ಈದ್ ಹಬ್ಬದ ಶುಭಾಶಯ ಸಲ್ಲಿಸ್ತೇನೆ. ಪ್ರತಿಯೊಂದು ಹಬ್ಬದಕ್ಕೂ ಕೂಡ ಒಂದು ಸಂದೇಶ ಇದೆ. ಈದ್ ಹಬ್ಬದ ಸಂದೇಶವು ಅದು ಪ್ರಾಮಾಣಿಕತೆ, ತ್ಯಾಗ, ಬಲಿದಾನ ಮತ್ತು ಪ್ರೀತಿ. ಇದು ಬಹುಶಃ ಈದ್ ಹಬ್ಬದ ಸಂದೇಶವಾಗಿದ್ದುಕೊಂಡು
ಬಹುಶಃ ಈ ಒಂದು ಸಂದೇಶವು ನಮ್ಮ ಜೀವನದ ವ್ಯಕ್ತಿತ್ವದಲ್ಲಿ ಕೂಡ ಸೇರಿಸಿಕೊಂಡು ಅತ್ಯುತ್ತಮ ಸತ್ಪ್ರಜೆಯಾಗಿ ಬಾಳಿ ಬಹುಶಃ ಒಂದು ಅತ್ಯುತ್ತಮವಾದ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಈ ಹಬ್ಬದ ಸಂದೇಶವು ಪೂರಕವಾಗಲಿದೆ. ಎಲ್ಲ ಧರ್ಮದ ಹಬ್ಬ ಸಂದೇಶವು ಕೂಡ ಸಹೋದರ ಪ್ರೀತಿ ವಿಶ್ವಾಸ ಜೊತೆಯಾಗಿ ಬಾಳುವಂಥದ್ದು. ಆದ ಕಾರಣ ಈ ಹಬ್ಬದ ದಿವಸವೂ ಕೂಡ ಬಹುಶಃ ನಮ್ಮ ಹಬ್ಬವನ್ನು ಆಚರಿಸುವ ಜೊತೆಯಲ್ಲಿ ಸಮಾಜದ ಸರ್ವ ಜನರು ಕೂಡ ಒಳಪಟ್ಟು ಒಂದು ಸಂತೋಷದಿಂದ ಈ ಹಬ್ಬವನ್ನು ಆಚರಿಸುವಂಥ ವಾತಾವರಣ ಆಗಿದೆ. ಆದಾಗ ಪರಸ್ಪರ ನಮ್ಮ ಸಂಸ್ಕೃತಿಯನ್ನು ನಾವು ಹಂಚಿಕೊಂಡು ಪರಸ್ಪರ ನಾವು ಅರ್ಥ ಮಾಡಿಕೊಂಡು ವಿಶ್ವಾಸಭರಿತವಾದ ಸಮಾಜ ಅಭಿವೃದ್ಧಿಯ ಕರ್ನಾಟಕ ಮತ್ತು ಬಲಿಷ್ಠವಾದ ಭಾರತ ನಿರ್ಮಾಣ ಮಾಡಲಿಕ್ಕೆ ಹಬ್ಬದ ಎಲ್ಲ ಸಂದೇಶ ನಮಗೆ ಒಂದು ದೊಡ್ಡ ಮಟ್ಟದ ಒಂದು ಪೂರಕವಾದ ವಾತಾವರಣ ಇರಲಿ ಅಂತ ಹೇಳಿಕೊಳ್ತಾ ಸರ್ವರಿಗೂ ನಮ್ಮ ಶುಭಾಶಯ ಇವತ್ತು ಸಲ್ಲಿಸಿ ಎಲ್ಲರ ಆಶೀರ್ವಾದ ಸಹಕಾರ ಬೇಡಿಕೊಂಡು ಮತ್ತೊಮ್ಮೆ ಸರ್ವರಿಗೂ ಕೂಡ ಈ ಹಬ್ಬದ ಶುಭಾಶಯ ಸಲ್ಲಿಸ್ತೇನೆ. ಪ್ರಪಂಚದಾದ್ಯಂತ ಇವತ್ತು ಬಕ್ರೀದ್ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದಾರೆ. ಮುಸ್ಲಿಂ ಸಮುದಾಯದ ಎಲ್ಲ ಬಂಧುಗಳಿಗೆ ಬಕ್ರೀದ್ ಹಬ್ಬದ ಶುಭಾಶಯವನ್ನು ಹೇಳಲಿಕ್ಕೆ ಬಯಸ್ತೇನೆ. ಬಕ್ರೀದ್ ಹಬ್ಬ ಅಂದರೆ ಶಾಂತಿ, ಸೌಹಾರ್ದತೆ ಮತ್ತು ಸಹೋದರತೆಗೆ ಒಂದು ಹೆಸರು. ತ್ಯಾಗ ಬಲಿದಾನಗಳ ಮೂಲಕ ಈ ಪ್ರಪಂಚವನ್ನು ನಾವು ಕಟ್ಟಿದ್ದೇವೆ. ಇವತ್ತು ನಾವೆಲ್ಲರೂ ಒಗ್ಗಟ್ಟಾಗಿ ಬದುಕುವುದು, ಎಲ್ಲರೂ ಒಗ್ಗಟ್ಟಿನಿಂದ ಸಮಾಜದಲ್ಲಿ ಒಬ್ಬರಿಂದೊಬ್ಬರು ಪರಸ್ಪರ ಪ್ರೀತಿ ಮಾಡುವಂಥದ್ದು ಬಕ್ರೀದ್ ಹಬ್ಬದ ಪ್ರಮುಖ ಉದ್ದೇಶ. ಹಾಗಾಗಿ ನಾನು ಈ ಸಂದರ್ಭದಲ್ಲಿ ಸಮಾಜದ ಎಲ್ಲ ಬಂಧುಗಳಿಗೆ, ಇದು ಬರೀ ಮುಸ್ಲಿಂ ಸಮುದಾಯಕ್ಕೆ ಹಬ್ಬ ಅಲ್ಲ, ಪ್ರಪಂಚದಲ್ಲಿರುವ ಪ್ರತಿಯೊಬ್ಬ ನಾಗರಿಕರಿಗೂ ಈ ಒಂದು ಹಬ್ಬ ಒಂದು ಸಂದೇಶವನ್ನು ಕೊಡ್ತದೆ. ಎಲ್ಲರೂ ಒಗ್ಗಟ್ಟಾಗಿರಬೇಕು, ಶಾಂತಿ ಸೌಹಾರ್ದತೆಯಿಂದ ಇರಬೇಕು, ಸಹೋದರತ್ವವನ್ನು ನಾವು ಮೆಚ್ಚಿಕೊಂಡಾಗ ದೇಶದಲ್ಲಿ ಶಾಂತಿ ನೆಮ್ಮದಿ ಬರ್ತದೆ ಅಂತ ಹೇಳುವಂಥದ್ದು ಈ ಒಂದು ಹಬ್ಬದ ಉದ್ದೇಶ. ಪ್ರಪಂಚದಾದ್ಯಂತ ಬಕ್ರೀದ್ ಹಬ್ಬ ಆಚರಿಸುವ ಎಲ್ಲ ಬಂಧುಗಳಿಗೆ, ಅದರಲ್ಲಿಯೂ ದಕ್ಷಿಣ ಕನ್ನಡ ಮತ್ತು ಕರಾವಳಿ ಮತ್ತು ಕರ್ನಾಟಕ ರಾಜ್ಯದ ಎಲ್ಲ ಬಂಧುಗಳಿಗೆ ನಾನು ಮುಸ್ಲಿಂ ಸಮುದಾಯದವರಿಗೆ ಈದ್ ಮುಬಾರಕ್ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಮತ್ತು ಈ ಹಬ್ಬದ ಮೂಲಕ ನಾವೆಲ್ಲರೂ ಒಗ್ಗಟ್ಟಾಗಿ ಮುಂದುವರಿಯೋಣ.